ಚೆನ್ನಮ್ಮಯ್ಯ ಸಯಾನ್ ಪೂರ್ವದಲ್ಲಿ 1925ರಲ್ಲಿ ಸ್ಥಾಪಿಸಿದ ಬಾಂಬೆ ಸೌತ್ ಕೆನರಾ ಬ್ರಾಹ್ಮಿನ್ಸ್ ಅಸೋಸಿಯೇಷನ್ ಮತ್ತು ಗೋಪಾಲಕೃಷ್ಣ ಪಬ್ಲಿಕ್ ಟ್ರಸ್ಟ್ ಸಂಸ್ಥೆಯಿಂದ ಸ್ಥಾಪಿತವಾದ ಗೋಕುಲ ಇದರ ಪುನರ್ ನಿರ್ಮಾಣ ಮತ್ತು ಸುಸಜ್ಜಿತ ಭವನ ನಿರ್ಮಾಣದ ಪ್ರಯುಕ್ತ ಶ್ರೀ ಗೋಪಾಲಕೃಷ್ಣ ದೇವರನ್ನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕ ಶ್ರೀ ಅನಂತ ಅಸ್ರಣ್ಣರವರ ಸಾರಥ್ಯದೊಂದಿಗೆ ಡಿಸೆಂಬರ್ 31ರ ಶನಿವಾರ ಸಂಜೆ ಅಶ್ವತ್ಥದಳದ ಚಾರೋಟಿಯಲ್ಲಿ ಶ್ರೀ ದೇವರ ಮಂಗಳ ಮೂರ್ತಿಯನ್ನ ಭವ್ಯ ಮೆರವಣಿಗೆಯಲ್ಲಿ ನವಿ ಮುಂಬಯಿಯ ಸೀವುಡ್ಸ್ನ ಆಶ್ರಯದ ಬಾಲಾಲಯಕ್ಕೆ ಅಸಂಖ್ಯಾತ ಭಕ್ತಾದಿಗಳ ಆರಾಧನೆ, ಬೇತಾಳ ದೈವಗಳ ಹುಲಿ ಕುಣಿತ, ಕೊಂಬುವಾದ್ಯ, ಬ್ಯಾಂಡುಗಳ ನಿನಾದ, ವಾದ್ಯ ಘೋಷ, ವಿವಿಧ ಭಜನಾ ಮಂಡಳಿಗಳ ಕೋಲಾಟ, ಬೆಳ್ತಂಗಡಿ ಶೆಟ್ಟಿ ಆರ್ಟ್ಸ್ ರವರಿಂದ ಗೊಂಬೆ ಕುಣಿತದೊಂದಿಗೆ ಶ್ರೀದೇವರ ಮೂರ್ತಿಯನ್ನ ಗೋಕುಲದ ಷಣ್ಮುಖಾನಂದ ಸಭಾಗೃಹ, ಗಾಂಧಿ ಮಾರ್ಕೆಟ್ ಮಾರ್ಗವಾಗಿ ಬೃಹತ್ ಮೆರವಣಿಗೆಯಲ್ಲಿ ಸಯಾನ್ನ ಶ್ರೀ ಹನುಮಾನ್ ಮಂದಿರಕ್ಕೆ ತಂದು ಸೀವುಡ್ಸ್ನ ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಲಾಯಿತು. ವೇದಮೂರ್ತಿ ವಿದ್ವಾನ್ ಮುರಳೀಧರ ತಂತ್ರಿ ಎಡಪದವೂರು ಅವರು ಶ್ರೀದೇವರಿಗೆ ಪಂಚವಿಂಶತಿ ಕಲಶ ಗಣಯಾಗ, ಪ್ರಧಾನ ಹೋಮ, ತತ್ವ ಕಲಶ ಹೋಮ, ಬಿಂಬ ಪ್ರತಿಷ್ಠೆ ನೆರವೇರಿಸಿದರು. ಶ್ರೀದೇವರಿಗೆ ಬೆಳ್ಳಿಯ ಪ್ರಭಾವಳಿಯನ್ನು ತೊಡಿಸಿದರು. ಮೀನಲಗ್ನದ ಮುಹೂರ್ತದಲ್ಲಿ ಅಮೃತ ಶಿಲಾಮಯ ಪೀಠದಲ್ಲಿ ಶ್ರೀದೇವರ ಮಂಗಳ ಮೂರ್ತಿಯನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಿ ವಿವಿಧ ಅಭಿಷೇಕಗಳನ್ನು ನೆರವೇರಿಸಿದರು.
ಸರ್ವ ಸದಸ್ಯರ ಜಾಲ ಲೋಕದೋಷ ಬಂದು ಸರಿಯಾದ ಕ್ರಿಯೆ ಮೀಡಿಯಾ ಇಷ್ಟನ್ನು ಸೇವೆಯನ್ನು जय महाविष्णुवाय नमः दामोदराय नमः सिंधुनाय नमः वासुदेवाय नमः अर्जुनाय नमः अभिषाय नमः अभोक्षाय नमः निगमाय नमः उपेन्द्राय नमः हरये नमः श्रीकृष्णाय नमः ओम जय BSKB ಅಸೋಸಿಯೇಷನ್ ಅಂಚನೆ ಗೋಪಾಲಕೃಷ್ಣ ಪಬ್ಲಿಕ್ ಟ್ರಸ್ಟ್ ಅಂಚನೆ ಐತ ಅಧ್ಯಕ್ಷರಾಯಿನಂಚಿನ ಶ್ರೀಯುತ ಸುರೇಶ್ ರಾವ್ ನಮ್ಮೊಟ್ಟುಗುಲ್ಲೆರು ಅಂಚನೆ ಈ ಒಂಜಿ ದೇವಸ್ಥಾನದ ವಿಶೇಷ ಕಲೆ ಕಾರ್ಣಿಕ ಅಂಚನೆ ಈ ಒಂಜಿ ವಿಶೇಷ ಪೂಜೆದ ಬಗ್ಗೆ ಅರಡನೆಕೇನ್ಗ ನಮಸ್ಕಾರ ಎಲ್ರಿಗೂ. ನಮ್ಮ BSKB ಅಸೋಸಿಯೇಷನ್ ಮುಂಬೈ 1925ರಲ್ಲಿ ಸ್ಥಾಪನೆಗೊಂಡಿತ್ತು. ಅದರ ನಂತರ ಅಸೋಸಿಯೇಷನಿಗೆ ಒಂದು ಉತ್ತಮವಾದ ಸಾಯನ್ ಈಸ್ಟಲ್ಲಿ ಸ್ಥಳವನ್ನು ನಾವು ಪಡೆದುಕೊಂಡು 1954ರಲ್ಲಿ ಸ್ಥಳ ಪಡೆದುಕೊಂಡು 1958ರಲ್ಲಿ ಈ ಗೋಕುಲ ಎಂಬ ಬಿಲ್ಡಿಂಗ್ ನಿರ್ಮಾಣವಾಗಿತ್ತು. ಆ ನಂತರ ಗೋಕುಲದಲ್ಲಿ ಒಂದು ದೇವಸ್ಥಾನ ಇರಬೇಕು, ದಕ್ಷಿಣದಿಂದ ಬಂದ ಎಲ್ಲ ಜನರಿಗೆ ಒಂದು ಪೂಜೆ ಮತ್ತು ಪ್ರಾರ್ಥನೆಗೋಸ್ಕರ ಒಂದು ಒಳ್ಳೆಯ ಮಂದಿರ ಆಗಬೇಕು ಅಂತ ಹೇಳಿ 1962ರಲ್ಲಿ ಒಬ್ಬ ರಾಜಸ್ಥಾನಿಯವರಿಂದ ದಾನವಾಗಿ ಕೊಟ್ಟ ಅಮೃತಶಿಲೆಯ ಶ್ರೀ ಗೋಪಾಲಕೃಷ್ಣ ದೇವರನ್ನು ನಾವು ಇಲ್ಲಿ ಸ್ಥಾಪಿಸಿದ್ದೇವೆ. ಆ ನಂತರ ಈ ದೇವಸ್ಥಾನವು ಇಷ್ಟರವರೆಗೂ ಬಹಳಷ್ಟು ಉತ್ತಮ ರೀತಿಯಲ್ಲಿ ಪ್ರಗತಿ ಪಡೆದು ಈ ಪರಿಸರದಲ್ಲಿ ಬರೀ ಕನ್ನಡದವರಿಗೆ ಅಂತಲ್ಲ, ಎಲ್ಲ ಸಾಯನ್ ಈಸ್ನ ಎಲ್ಲ ಜನರಿಗೂ ಒಂದು ಭಕ್ತಿಯಿಂದ ಪೂಜೆ ಮಾಡಲು ದೇವರು ನಮಗೆಲ್ಲ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಮಾಡಿ ಆಶೀರ್ವದಿಸಿದ್ದಾರೆ. ಪ್ರತಿದಿನವೂ ನೂರಾರು ಜನರು ಬಂದು ದೇವರನ್ನು ಆರಾಧಿಸಿ ಅವರವರ ಇಚ್ಛೆಗಳನ್ನು ಈಡೇರಿಸಿಕೊಂಡು ಬರುತ್ತಾ ಹೋಗುತ್ತಾ ಇರುತ್ತಾರೆ. ಇದೀಗ 1962ರಿಂದ ಈಗ 2016 ತನಕ ಈ ಕಟ್ಟಡದಲ್ಲಿ ಉತ್ತಮ ರೀತಿಯಿಂದ ಎಲ್ಲ ರೀತಿಯ ಹಬ್ಬಗಳು, ಒಳ್ಳೆಯ ಕಾರ್ಯಕ್ರಮಗಳು, ಪೂಜೆಗಳು, ಹೋಮ ಹವನಗಳು ಆಗುತ್ತಾ ಬಂದಂತಹ ಸ್ಥಳ ಇದು. ಈಗ ಈ ಕಟ್ಟಡವನ್ನು ಪುನರ್ನಿರ್ಮಾಣಕ್ಕೋಸ್ಕರ ಒಳ್ಳೆಯ ಕಟ್ಟಡವನ್ನು ಕಟ್ಟಿ ನಮ್ಮ ಊರಿನಂತೆ ಒಳ್ಳೆಯ ದೇವಸ್ಥಾನ ಆಗಿ ಮಾಡಬೇಕು. ಆದಷ್ಟು ಬೇಗ
ನಮ್ಮ ದಕ್ಷಿಣದ ದೇವಸ್ಥಾನದಾಗೆ ಇಲ್ಲಿ ಒಂದು ಶ್ರೀಕೃಷ್ಣನಿಗೆ ಒಳ್ಳೆಯ ದೇವಸ್ಥಾನ ಆಗುವಂತೆ ನಾವೆಲ್ಲ ಪ್ರಯತ್ನ ಪಡಬೇಕು. ನಿಮ್ಮೆಲ್ಲರ ಸಹಕಾರವೂ ಬೇಕು. ನಾವೆಲ್ಲ ಒಟ್ಟಿಗೂಡಿ ಆ ಗೋಪಾಲಕೃಷ್ಣ ದೇವರಿಗೆ ಉತ್ತಮ ಒಂದು ದೇವಸ್ಥಾನವನ್ನು ಕಟ್ಟಿಕೊಡುವ ಅಂಥೇಳಿ ನಮ್ಮ ಇಚ್ಛೆ. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಸಾನುರಾಗದಿಲ್ದ ಹರಿಯ ತಾನೇ ಸೇವೆ ಮಾಡುತ್ತಿಗಳು, ಸಾನುರಾಗದಿಲ್ದ ಹರಿಯ ತಾನೇ ಸೇವೆ ಮಾಡುತ್ತಿಗಳು. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಅವೇನು ಕೊಡ್ಪುಣ ದೀಕ್ಷೆ ಇಜೊಳ್ಳಿ ಅಂಜಿನ ಕಮಿಟಿ ರಾಕಲ್ಲ ಅಂಚೆನೆ ಊರಾಕರ ಇತ್ತು ನಾಲ್ಕು ತಿಂಗಳ ಕೊರ ಪದ್ಧತಿ ಯಾರ ಕೆಲಸ ಸುವೋಡು ಜವಾಬ್ದಾರಿಗಳು ಅಂಜನೆ 15 ದಿನ ಕೊರ ಮುಟ್ಟಾಯ್ತು ನಾಲ್ಕು ಅಂತ ಬರೋದು ವಾರಕ್ಕರ 5 ಮುಟ್ಟಾಯ್ತು ನಾಲ್ಕು ಅಂತ ಬರೋದು ದಿನಕ್ಕೊರ ಮಾಂತ ಎಲ್ಲ ಬರ್ತದೆ ಆ ದೇವೆಲ್ಲ ಕೆಲಸ ಹಾಕೋಣ ಇತಿಹಾಸ ಓಡು ನಮ್ಮ ಜವಾಬ್ದಾರಿ ಆಗ್ಲಿಕ್ಕೆ ಮಾಂತ ಶಿಲ್ಪಿಲೆ ಕೊಳ್ಳು ಅಂತ ನಮ್ಮ ಜವಾಬ್ದಾರಿ ತಿಂಗಳದ ಒಂದು ದಿನ ಅಂತ ಸಂಭಾಳನೆ ಕೊಡ್ಪಾಂತ ದೀಕ್ಷೆ ಪ್ರತಿ ಮೆಂಬರ್ಲ ತಿಂಗಳಿಗೆ 1 ದಿನ ಅಂತ ಸಂಬಳ ಕೃಷ್ಣದೇವರೇ ಕೃಷ್ಣಾರ್ಪಣ ಬಂತು ಕೊಡ್ಕೊಳ್ಳ ಪ್ರತಿ 2 ವರ್ಷ ಮಠ ಹಾಕೊಂಡು ಅಂದ್ಕೊಂಡು ಆ 2 ವರ್ಷಕ್ಕೆ ನಮ್ಮ ಒಂದು ದೇವಸ್ಥಾನ ಕಟ್ಟುತ್ತೆ ದೇವರನ್ನು ಪ್ರತಿಷ್ಠಾಪನೆ ಎಂಬ ಸಂಕಲ್ಪ ದೇವರ ಸಂಕಲ್ಪ ಕರ್ತವ್ಯ ಕೊಂದೊಡೆ ಎಂಬುದು ಪ್ರಾರ್ಥನೆ. ಗೋಪಾಲಕೃಷ್ಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಭೂತ ಭವ್ಯ ಭವತ್ ಪ್ರಭು ಭೂತ ತದ್ಭೂತರಸ್ತಾಪೋ ಭೂತಾತ್ಮ ಭೂತವಾಹನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಸರ್ವ ಸರ್ವ ಶಿವಸ್ಥಾನೋ ಭೂತಾದಿರ್ನಿರವ್ಯಯಃ ಸಂಭವೋ ಮಾವನೋ ಭರ್ತ ಪ್ರಭವ ಪ್ರಭುರೀಶ್ವರಃ ಅಪ್ರಮೇಯೋ ಋಷಿಕೇಶ ಪದ್ಮ
ಗೋಪಾಲಕೃಷ್ಣ ದೇವಸ್ಥಾನ ಸೈನ್ ಮುಂಬೈ ಮುಲ್ಪದ ಪ್ರಧಾನ ಅರ್ಚಕರಾಯನಂಚಿತ್ತಿನ ಶ್ರೀಯುತ ಹರಿಭಟ್ ಮುಚ್ಚೂರು ಹರಿಭಟ್ ನಮ್ಮೊಟ್ಟುಗುಲ್ಯರು ಅಂಚೆನೆ ಈ ಒಂಜಿ ಕ್ಷೇತ್ರದ ಒಂಜಿ ವಿಶೇಷ ಪೂಜೆದ ವಿಧಿವಿಧಾನದ ಬಗ್ಗೆ ನಮ್ಮ ಅರೆಡನೆಕೇನ್ಗ ಸುರುಕಾದು ನಮ್ಮ ಟಿವಿದ ಪರವಾದ ಅರೆಗೆ ಹಾರ್ದಿಕವಾದ ಸ್ವಾಗತ ಮಲ್ತೊಂದುಲ್ಲ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಮುಂಬಯಿಯ BSKB ಅಸೋಸಿಯೇಷನ್ನ ಹಾಗೂ ಗೋಪಾಲಕೃಷ್ಣ ಪಬ್ಲಿಕ್ ಟ್ರಸ್ಟಿನ ಈ ದೇವಸ್ಥಾನವು ಅನಾದಿ ಕಾಲದಿಂದಲೂ ಇದ್ದದ್ದು. ಇದರಲ್ಲಿ ಪ್ರತಿಷ್ಠೆ ಆದ ನಂತರ ನಾನು ನಮ್ಮ ತೀರ್ಥರೂಪರು ಹಾಗೂ ಅದನಂತರ ನಾನು ಈ ಜವಾಬ್ದಾರಿಯನ್ನು ವಹಿಸಿಕೊಂಡು ಆ ದೇವರ ಪೂಜೆಯನ್ನು ನಿತ್ಯವೂ ಮಾಡುತ್ತಿದ್ದೇನೆ. ಬಕದಾನ ಮಂಡ ಈ ಕ್ಷೇತ್ರಡು ಕಾಂಡೆ ಆಜಿ ಮುಕ್ಕಾಲಿಗೆ ಬಾಕಿ ಇಲ್ಲತದ ನಮ್ಮ ಆ ನಿರ್ಮಲ್ಯ ವಿಸರ್ಜನೆ ಮಲ್ತದ ಅಂಚನೆ ಶಂಖ ಪೂಜೆ ಕಲಶ ಪೂಜೆ ಮಲ್ತದ ಅಭಿಷೇಕ ಮಲ್ತದ ಅಂಚನೆ ಅಲಂಕಾರ ಮಲ್ತದ ಆ ದಿನನಿತ್ಯದ ಆ ನೈವೇದ್ಯ ಅವೇ ರೀತಿದ ಆ ಹಣ್ಣು ಕಾಯಿ ಇದನ್ನೆಲ್ಲ ಒಂದೇನು ಮಾತ ನಮ್ಮ ಸಮರ್ಪಣೆ ಮಲ್ತದೆ ಆ ಪೂಜೆ ಮಲ್ತೊಂದಿಲ್ಲ. ಬೆಳಿಗ್ಗೆ ಮತ್ತು ಸಾಯಂಕಾಲ 7:30 ಗಂಟೆಯ ಹೊತ್ತಿಗೆ ಪೂಜೆ ಆಗ್ತದೆ. ಅನಂತರ ಈ ಪೂಜೆ ಅಲ್ಲದೆ ಮಧ್ಯಾಹ್ನದಲ್ಲಿ ಭಕ್ತಾದಿಗಳು ಏನಾದರೂ ವಿಶೇಷ ಪೂಜೆ ಕೊಟ್ಟಿದ್ದರೆ ಆ ಮಹಾಪೂಜೆ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಇನ್ನು ಭಕ್ತಾದಿಗಳೆಲ್ಲ ಬಂದು 7:30 ಗಂಟೆಗೆ ಪ್ರಸಾದ ತೀರ್ಥ ಇದನ್ನು ತಗೊಂಡು ಭಕ್ತಿಯಿಂದ ಇಲ್ಲಿ ಬರ್ತಾ ಇದ್ದಾರೆ. ಹರಕೆಯನ್ನು ಹೊತ್ತು ಅವರ ಮನಸೋಭಿಷ್ಟವು ಸಿದ್ಧಿ ಆಗುವ ಹಾಗೆ ಇಲ್ಲಿ ಆ ಗೋಪಾಲಕೃಷ್ಣ ದಯೆಯಿಂದ ಆಗ್ತದೆ. ಅದನ್ನು ವಿಶೇಷ ಪೂಜೆ ಅಂತ ಹೇಳಿದರೆ ನಾವು ಪರ್ವ ದಿನಗಳಲ್ಲಿ ಎಲ್ಲ ರೀತಿಯ ಆ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಗೋಕುಲಾಷ್ಟಮಿ ಪ್ರಧಾನ, ಇನ್ನು 13 ದಿವಸದ ಆ ಒಂದು ತುಳಸಿ ಸಂಕೀರ್ತನೆ, ಅದಲ್ಲದೆ ಇನ್ನು ಶಂಕರಾಚಾರ್ಯರ ಆ ದಿನದಂದು ಆ ಶಂಕರಾಚಾರ್ಯರ ಪೂಜೆಯನ್ನು ಕೂಡ ನಾವು ಮಾಡಿದ್ದೇವೆ. ಮಧ್ವಾಚಾರ್ಯರ ಪೂಜೆಯನ್ನು ಕೂಡ ನಾವು ಪ್ರತಿ ಸತಿಯೂ ಅವರ ಜಯಂತಿಯನ್ನು ಆಚರಿಸ್ತೇವೆ. ಇಲ್ಲಿಯ ವಿಶೇಷವಾದ ಒಂದು ಪೂಜೆ ಅಂತ ಹೇಳಿದರೆ ರಂಗಪೂಜೆ. ರಂಗಪೂಜೆಯನ್ನು ಮಾಡಿದವರ ಏನೇನೋ ಅವರಿಗೆ ಆಗಬೇಕೋ ಅದರ ವಿಷಯವಾಗಿ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಅವರ ಕಾರ್ಯವು ಸಿದ್ಧಿ ಆಗ್ತದೆ. ಇದಕ್ಕೆ ವಿಶೇಷವಾದ ರಂಗಪೂಜೆಯನ್ನು ಮಾಡ್ತಾ ಇದ್ದೇವೆ.
ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಎಸ್ ರಾವ್ ಕಟೀಲು, ಉಪಾಧ್ಯಕ್ಷರಾದ ವಾಮನ ಹೊಳ್ಳ ಹಾಗೂ ಉಮೇಶ್ ರಾವ್, ಗೌರವ ಪ್ರಧಾನ ಕಾರ್ಯದರ್ಶಿ PCN ರಾವ್, ಗೌರವ ಕೋಶಾಧಿಕಾರಿ CA ಹರಿದಾಸ್ ಭಟ್, ಕಾರ್ಯದರ್ಶಿ ವಿಶ್ವಸ್ತ ಸದಸ್ಯರಾದ AS ರಾವ್ ಧರ್ಮಪಾಲ ಯು ದೇವಾಡಿಗ, ಸುರೇಂದ್ರ ಕುಮಾರ್ ಹೆಗಡೆ, ಪದ್ಮನಾಭ ಸಸಿಹಿತ್ರು, ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು.